ಮಂಗಳೂರು. ಅಕ್ಕೆರೆ ಅಕ್ಕೆರೆ ಸ್ವಲ್ಪ ನೀರು ಕೊಡಿ. ಬಂದೆ ಇಂಕೋ. ಎಂತಕ್ಕೆ ಇಷ್ಟು ಹೊತ್ತಾಯಿತು? ಏನು ಹೇಳುವುದಕ್ಕೆರೆ, ಈ ಕಾಡು ಕಡಿಯುವ ಕೆಲಸವೇ ಆಗದು. ಚೀರು ಮುಳ್ಳಿನ ರಾಶಿ. ಅದೌದಕ್ಕೆರೆ, ದನಿಗಳು ದೂರ ಹೋಗಿದ್ದಾರೆ. ಏನು ಮರೆಯ ಹೀಗೆ ಕೇಳ್ತೀಯಾ? ಇವತ್ತು ಪೋಂಕರನ ಮದುವೆ ಡಿನ್ನರ್ ಅಲ್ವಾ? ಓ ದೇವರೇ, ದನಿಗಳು ಡಿನ್ನರಿಗೆ ನನ್ನನ್ನು ಬಿಟ್ಟು ಹೋದ್ರಾ? ಹೇಳಿಲ್ವಾ? ನನ್ನನ್ನು ನೋಡಿದರೆ ಅವರಿಗೆ ಅಷ್ಟಕ್ಕಷ್ಟೇ. ಇರಲಿ ಇರಲಿ, ನಾನು ಯಾರೆಂದು ತೋರಿಸುವ ಕಾಲ ಬಂದೇ ಬರುತ್ತದೆ. ಇರಲಿ. ಲೀಲಾ ಲೀಲಾ, ಇನ್ನೂ ಬರಲಿಲ್ವಾ? ಅವನಿಗೆ ಎಷ್ಟು ಹೇಳಿದ್ರೂ ಅಷ್ಟೇ. ಪಾಪ, ಅವನು ಊಟ ಮಾಡಿ ಮಲಗಿದ್ದಾನೆ. ಇನ್ನು ಅವನನ್ನು ಎಬ್ಬಿಸುವುದು ಬೇಡ. ಹಾಂ, ಈ ಎಂಕು ಮತ್ತು ನಿನಗೆ ಸರಿಯಾಗಿದೆ ನೋಡು. ನಾನೆಲ್ಲ ಮಾತಾಡಿ ಆಗಿದೆ. ನೀನು ಈಗಲೇ ಎಂಕುವಿಗೆ ಹೇಳು, ಅವನು ನಾಳೆ ಬೆಳಿಗ್ಗೆನೇ ಪಣಂಬೂರಿಗೆ ಹೋಗಲಿ. ಇನ್ನು ಅವನನ್ನು ಎಬ್ಬಿಸುವುದು ಬೇಡ. ನಾಳೆ ಮುಂಜಾನೆ ಹೇಳ್ತೇನೆ, ಅವನು ಹೋಗ್ತಾನೆ. ಈಗ ನೀವು ಸುಮ್ಮನೆ ಮಲಗಿ. ಹಾಂ. ಅಲೇ ನೋಡಿ, ಈ ಅಕ್ಕೆಗೆ ನನ್ನ ಮೇಲೆ ಇದ್ದ ವಿಶ್ವಾಸ ದನಿಗಳಿಗೆ ಇಲ್ಲ. ಇರಲಿ, ಈ ಸಲ ಇವರಿಗೆ ನಾನು ಯಾರೆಂದು ತೋರಿಸ್ತೇನೆ. ಹಾಂ, ನಾಳೆ ನಾಳೆ ಬೆಳಿಗ್ಗೆ ತನಕ ಕಾಯುವ ಸಂಗತಿಯೇ ಇಲ್ಲ. ಈಗಲೇ ಹೊರಟೆ. ಎಂಕು ಎಂಕು, ಎಲ್ಲಿಗೆ ಹೋಗಿದ್ದಿ ಮರಯ್ಯ? ಕನ್ನಡಕ ಹಾಕಿಕೊಂಡು ನೋಡು ಮರಾಯ್ದಿ. ಒಂದಾ ಬಚ್ಚಲ ಮನೆಯಲ್ಲಿ ಬೆಂಕಿ ಹಾಕ್ತಾ ಇರ್ಬೋದು. ಇಲ್ಲ ರೀ, ಅವನ ಚೀಲ ಲೈಟು ಯಾವುದೂ ಇಲ್ಲ. ಅವನು ಇಲ್ಲ. ಅವಯ್ಯ ಎಂಕು, ನೀನು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಸಾಯಲಿಕ್ಕೆ ಹೋಗಿದ್ಯಾ ಮರಯ್ಯ? ನಾನು ಪಣಂಬೂರಿಗೆ ಹೋಗಿದ್ದೆ. ನನಗೇನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ರ? ನಾನು ನಿನ್ನೆ ರಾತ್ರಿ ನೀವಿಬ್ಬರು ಮಾತಾಡೋದನ್ನು ಕೇಳಿಸಿಕೊಂಡೆ. ನೀವಿಬ್ಬರು ನನ್ನನ್ನು ಬೆಳಿಗ್ಗೆ ಬೆಳಿಗ್ಗೆ ಪಣಂಬೂರಿಗೆ ಕಳಿಸಬೇಕೆಂದು ಮಾತಾಡ್ತಿದ್ದೀರಿ. ಆವಾಗಲೇ ಯೋಚನೆ ಮಾಡಿ ಪಣಂಬೂರಿಗೆ ಹೊರಟೆ ನಾನು. ದನಿಗಳು ನನ್ನನ್ನು ದಡ್ಡೆಂದು ತಿಳಿದಿದ್ರು. ಹಾಂ, ದಡ್ಡ, ಮಹಾ ದಡ್ಡ ನೀನು. ನಿನ್ನಂಥವರನ್ನು ನಾನು ಈ ಮಂಗಳೂರಿನಲ್ಲಿ ನೋಡಲಿಲ್ಲ. ಅದೌದು, ನೀವು ಪಣಂಬೂರಿಗೆ ಹೋಗಿ ಏನು ಮಾಡಿ ಬಂದೆ? ಅದು ನೀವೇನು ಹೇಳಿಲ್ಲ. ಮತ್ತೆ ಹೇಗೆ ನನಗೆ ಗೊತ್ತಾಗೋದು? ಪಣಂಬೂರಿಗೆ ಹೋದವ ಮತ್ತೆ ಸೀದಾ ವಾಪಸ್ ಬಂದೆ. ನಿನ್ನನ್ನು ಹುಲಿ ಹಿಡಿಲಿಕ್ಕೆ, ನಿನ್ನನ್ನು ಪಣಂಬೂರಿಗೆ ಕಳಿಸಲಿಕ್ಕೆ ನನಗೆ ಹುಚ್ಚು. ನಿನ್ನನ್ನು ಕೆಲಸಕ್ಕೆ ಇಟ್ಟುಕೊಂಡಿರುವ ಇವಳಿಗೂ ಹುಚ್ಚು. ಅವನನ್ನು ಕರ್ಕೊಂಡು ಹೋಗಿ ಸಮ ತಿನ್ನಿಸು. ಅಲ್ಲ, ಈಗ ಎಂತಾಯ್ತು ಅಂತ ಅವನಿಗೆ ಬೈತಾ ಇದ್ದೀರಿ? ಎಂತ ಆಯ್ತಾ? ಎಂಕು ಪಣಂಬೂರಿಗೆ ಹೋದಾಗೆ ಆಯಿತು.